ಕೋವಿಡ್-19 ಸೋಂಕನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ದೇಶದಾದ್ಯಂತ ಲಾಕ್ಡೌನ್ ಘೋಷಿಸಿದ ಈ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಮೊಯ್ತೀನ್ ಬಾಬಾ ಅವರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಸುಮಾರು 20,000 ಕುಟುಂಬಗಳಿಗೆ ದಿನಸಿ ಸಾಮಾನುಗಳನ್ನು ವಿತರಣೆ ಮಾಡಿದರು. ಸುರತ್ಕಲ್ ಸಮೀಪದ ಬಚನಾ ಕಾಲೋನಿಯಲ್ಲಿ ಸ್ಥಳೀಯ ನಿವಾಸಿಗಳಿಗೆ ದಿನಸಿ ಸಾಮಗ್ರಿ ವಿತರಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಪ್ರಪಂಚ ನಮ್ಮ ದೇಶ ಕೋವಿಡ್-19 ವೈರಸ್ ಉಪಟಳವನ್ನು ಎದುರಿಸುತ್ತಿದೆ. ದೇಶದ ಜನರು ಸಂಕಷ್ಟದ ಸ್ಥಿತಿಯನ್ನ ಎದುರಿಸುತ್ತಿದ್ದಾರೆ. ನಮ್ಮಿಂದ ಆದಷ್ಟು ಸಹಾಯವನ್ನ ಮಾಡಲು ಮುಂದೆ ಬಂದಿದ್ದೇವೆ. ನಾನು ಸೋತಿರಬಹುದು, ಆದರೆ ನನ್ನ ಮಾನವೀಯತೆ ಸೋತಿಲ್ಲ. ಕ್ಷೇತ್ರದ ಜನತೆಯ ಮೇಲೆ ನನಗೆ ಸದಾ ಅಭಿಮಾನ, ಗೌರವವಿದೆ ಎಂದರು. ಕೋವಿಡ್-19 ವೈರಸ್ ನಿವಾರಣೆಗೆ ನಾವು ಸರ್ಕಾರದ ಆದೇಶವನ್ನ ಪಾಲಿಸಬೇಕಾಗಿದೆ ಎಂದು ಮಾಜಿ ಶಾಸಕ ಮೊಯ್ತೀನ್ ಬಾಬಾ ಹೇಳಿದರು. ಏನಾದರೂ ಕಷ್ಟ ಬಂದಂತಹ ಸಂದರ್ಭದಲ್ಲಿ ನಾನು ಮನೆಯಲ್ಲಿ ಕೂತ್ಕೊಳ್ಳದೆ ಜನರ ಸೇವೆಯನ್ನು, ಸೋಲು ಗೆಲುವು ಮುಖ್ಯವಲ್ಲ, ನಾವು ಮಾಡುವಂತಹ ಸೇವೆಯನ್ನು ಮಾಡುವಂತಹದ್ದು ದೇವರ ಕೆಲಸ. ಇವತ್ತು ಈ ವಿಶ್ವಕ್ಕೆ, ಲೋಕಕ್ಕೆ ಏನೋ ಭಗವಂತನ ಅವಕೃಪೆಗೆ ಭೂಮಿ ಇವತ್ತು ತುತ್ತಾಗಿದೆ. ನಾವೆಲ್ಲರೂ ಇವತ್ತು ದೇವರ ಹತ್ರ ಪ್ರಾರ್ಥನೆ ಮಾಡುವಂತಹದ್ದು. ನಮ್ಮ ಈ ಕ್ಷೇತ್ರ, ಈ ದೇಶ, ಈ ರಾಜ್ಯ ಪ್ರತಿಯೊಬ್ಬರೂ ಇವತ್ತು ಸರ್ಕಾರದ ಆದೇಶವನ್ನು ಪಾಲಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಪರಸ್ಪರವಾಗಿ ಕೇಳ್ತೇನೆ. ಸುರತ್ಕಲ್ ಚರ್ಚಿನ ಧರ್ಮಗುರುಗಳಾದ ಪೌಲ್ ಡಿಸೋಸಾ, ಚೊಕಬೆಟ್ಟು ಮಸೀದಿಯ ಧರ್ಮಗುರು ಅಬ್ದುಲ್ ಅಜೀಜ್ ದಾರಿಮಿ ಜೊತೆಗಿದ್ದು ಮಾಜಿ ಶಾಸಕರ ಕಾರ್ಯವನ್ನ ಶ್ಲಾಘಿಸಿದರು. ಸಮಾಜದ ಮೇಲೆ, ಇಡೀ ಪ್ರಪಂಚದ ಮೇಲೆ ಒಂದು ಕಂಟಕ ಬಂದಿದೆ, ಕೊರೋನಾ ವೈರಸ್. ಇದರಿಂದಾಗಿ ಜನತೆಯು ಕಷ್ಟಕ್ಕೆ ಒಳಪಟ್ಟಿದೆ. ದಿನನಿತ್ಯದ ಜೀವನಕ್ಕೆ ನಾವು ಪರದಾಡುವ ಒಂದು ವಿಷಯ ಬಂದಿದೆ. ಪ್ರತ್ಯೇಕವಾಗಿ ಕಾರ್ಮಿಕ ವರ್ಗದವರಿಗೆ, ನಿರ್ಗತಿಕರಿಗೆ ಸಂಕಷ್ಟವಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥಿಸುವುದು, ಯಾಕೆ ನಮ್ಮ ಪ್ರಯತ್ನದಿಂದ ಇದು ಸಾಧ್ಯವಾಗುವುದಿಲ್ಲ, ದೇವರ ಕೃಪೆಯಿಂದ, ಅವರ ಶಕ್ತಿಯಿಂದ ಇದನ್ನು ನಿಯಂತ್ರಣಕ್ಕೆ ತರಲು ಸಾಧ್ಯ. ಹಾಗೆಯೇ ನಾವು ಬಡಬಗ್ಗರಿಗೆ ಏನಾದರೂ ಸಹಾಯ ಮಾಡುವುದು, ಇಂಥ ಒಂದು ಒಳ್ಳೆಯ ಕೆಲಸ ನಮ್ಮ ಮಾಜಿ ಶಾಸಕರಾದ ಶ್ರೀಯುತ ಮೊಯ್ತೀನ್ ಬಾಬಾ ಅವರು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಆಶ್ರಯ ಕಾಲೋನಿಯಲ್ಲಿ ಹಾಗೂ ಈ ಅವರ ಕ್ಷೇತ್ರದ ಜನತೆಗೆ ಅವರು ಇದನ್ನು ಮಾಡುವ ಒಂದು ಕೆಲಸ ಅವರ ಪ್ರೀತಿಯ ಒಂದು ಸಂಕೇತ. ಇಂಥ ಒಂದು ಪ್ರೀತಿಯಿಂದ ನಾವು ಸ್ಫೂರ್ತಿ ಪ್ರೇರಣೆ ಪಡೆದು ಪರಸ್ಪರ ಒಬ್ಬರನ್ನೊಬ್ಬರು ಇಂಥ ಒಂದು ಸಹಾಯ ಮಾಡಲು 20,000 ಕುಟುಂಬಗಳಿಗೆ ಭೇದ ಭಾವ ಏನೂ ಇಲ್ಲದೆ, ದೊಡ್ಡವ ಸಣ್ಣವ ಅಥವಾ ಶ್ರೀಮಂತ ಬಡವ ಅನ್ನುವ ವ್ಯತ್ಯಾಸ ಇಲ್ಲದೆ ಇಂತಹ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಸಹಾಯ ಮಾಡೋಕ್ಕೆ ಮುಂದಾಗಿದ್ದಾರೆ. ಇದನ್ನು ದೇವರು ಸ್ವೀಕರಿಸಲಿ, ಅವರಿಗೆ ಪುಣ್ಯವನ್ನ, ಅವರಿಗೂ ಅವರ ಕುಟುಂಬಕ್ಕೂ ಅವರ ಎಲ್ಲ ಕ್ಷೇತ್ರಗಳಲ್ಲಿಯೂ ಅವರಿಗೆ ಒಳ್ಳೆಯದಾಗಲಿ ಅಂತ ಪ್ರಥಮವಾಗಿ ಪ್ರಾರ್ಥನೆ ಮಾಡ್ತೇನೆ. ಎರಡನೆಯದಾಗಿ ನಾವೆಲ್ಲರೂ ಕೂಡಿ ಈ ದೇಶಕ್ಕಾಗಿ, ಈ ದೇಶದ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಅದು ಪ್ರಥಮ ಆದ್ಯತೆ ಆಗಬೇಕು. ಮೂರನೆಯದಾಗಿ ನಮ್ಮ ರಾಷ್ಟ್ರದ ಏನು ಕಾನೂನು ಇದೆ, ನಮ್ಮ ದೇಶದ ರಕ್ಷಣೆಗಾಗಿ, ಜನರಕ್ಷಣೆಗಾಗಿ ಏನೆಲ್ಲ ಸರ್ಕಾರ ನಮಗೆ ಆದೇಶ ನೀಡ್ತಾ ಇದೆ, ಅದನ್ನ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಅದೇ ರೀತಿ ಇಂತಹ ಒಂದು ಸಹಕಾರ ಪರಸ್ಪರ ಒಂದಾಗಿ ನಿಂತು ನಾವು ಮಾಡೋಣ. ಖಂಡಿತವಾಗಿಯೂ ಇದು ಇಂತಹ ಒಂದು ಕಂಟಕದಿಂದ ನಮ್ಮನ್ನು ಆ ದೇವರು ರಕ್ಷಣೆ ಮಾಡ್ತಾನೆ, ಅದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಾ